ಹಲೋ ಅಕ್ಕೆ, ನಮಸ್ಕಾರ. ಹಾಯ್, ಹೇಳಿ. ನನಗೆ ನಿಮ್ಮ ಹತ್ರ ಒಂದು ಕೇಳಲಿಕ್ಕಿತ್ತು. ಏನ್ ಬೇಕಾದ್ರೂ ಕೇಳಿ, ಯಾವ ಕ್ವೆಶ್ಚನ್ ಬೇಕಾದ್ರೂ ಕೇಳಿ. ವಿ ಹ್ಯಾವ್ ಆನ್ಸರ್. ಅದು ಸೌತೆಕಾಯಿ ಪದಾರ್ಥದಲ್ಲಿ ಗ್ಯಾಸ್ಟ್ರಿಕ್ ಬರ್ತದ? ಇಲ್ಲ ಇಲ್ಲ ಇಲ್ವಾ? ಅಲ್ಲೇ ಅಮ್ಮ ಗ್ಯಾಸ್ಟ್ರಿಕ್ ಬರ್ಪುಜಿಗೆ ಈರತ್ತೆ ಬನ್ನಿ ಗ್ಯಾಸ್ಟ್ರಿಕ್ ಬರ್ಪುನೊಂದು ನೀ ಆಂಟಿ ಬರ್ಪಿಜಿ ಅನ್ಪಿನಿ. ಅದು ಮೇಡಮ್ ನನ್ಗೆ ಮತ್ತೆ ನನ್ನ ಅಮ್ಮನಿಗೆ ಚೊರೆ ಆಗುದು. ಅವ್ರಿಗೆ ಗ್ಯಾಸ್ಟ್ರಿಕ್ ಬರ್ತಾ ಅಂತ ಹೇಳುದು, ನಾನ್ ಬರೋದಿಲ್ಲ ಅಂತ ಹೇಳುದು. ಓಕೆ, ನಿಮಗೆ ಇಲ್ಲಿ ತುಂಬಾ ಜನ ಅಭಿಮಾನಿಗಳಿದ್ದಾರೆ. ನಾನ್ ಸಹ ಮೊನ್ನೆ ಒಂದಿನ ನಿಮ್ಮ ಅಭಿಮಾನಿ ಆಗಿದ್ದೆ. ಎಷ್ಟಂದ್ರೆ ಕೊದ್ದೆಲ್ನ ತೌತೆಯ ತುಂಡಿನಲ್ಲಿ ಸಮೇತ ನಿಮ್ಮ ಮುಖ ಕಾಣ್ತಾ ಇತ್ತು. ಥ್ಯಾಂಕ್ ಯು. ಖುಷಿ ಆಗತ್ತೆ ಈ ತರ ಕಮೆಂಟ್ಗಳು ಕೊಟ್ಟಾಗ. ಮೊನ್ನೆ ಒಂದಿನ ನಿಮಗೆ ಜೀವಕ್ಕೆ ಸೌಖ್ಯ ಆಯ್ತಾ ಅಂತೆಲ್ಲ, ಎಂತ ಆಗುದು ಅದು? ಓ ಪಿತ್ತವಾ? ಅದಕ್ಕೆ ಓಟೆ ಹುಳಿ ಸರ್ಬತ್ತು ಕುಡಿಬೇಕು ಮೇಡಮ್, ಸರಿ ಆಗ್ತದೆ. ಥ್ಯಾಂಕ್ ಯು. ಮಾತೆರೆಗಳ ಸೊಮ್ಮೆಲು ನಮ್ಮ ಜೀವನಡು ಜನಕುಲು ಕೇರ್ನಂಚಿನ ಒಂಜಿ ಮಾಮೂಲಿ ಪ್ರಶ್ನೆಲುದಾದ ಪಂಡ 1 ವರ್ಷದ 10 ವರ್ಷ ಮುಟ್ಟ ಪ್ರಾಯ ಏತ್ 10 ವರ್ಷದ 20 ಮುಟ್ಟ ಮಾರ್ಕಿ ಏತ್ 20 30 ಮುಟ್ಟ ಸಂಬಳ ಏತ್ 30 40 ಮುಟ್ಟ ಜೋಕುಲಿ ಏತ್ 40 50 ಮುಟ್ಟ ಆಸ್ತಿ ಏತ್ 50 ಅಜಿಪ ಮುಟ್ಟ ಬಿಪಿ ಶುಗರ್ ಏತ್ ಅಜಿಪೊರ್ದು ಎಲ್ಪ ಮುಟ್ಟ ಪೆನ್ಷನ್ ಏತ್ ಎಲ್ಪೊರ್ದು ಬೊಕ್ಕ ಕುಡ ಅರೆಗೆ ಪ್ರಾಯ ಏತ್. ಹುಡ್ಗಿರ್ ಮಾತಾಡ್ಸಿದ್ರೆ ಫೋನ್ ನಂಬರ್ ಕೇಳಲ್ವಾ? ಕೇಳ್ತೇವೆ ಮೇಡಮ್, ಆದ್ರೆ ಕೆಲವರುಂಟಲ್ಲ ಅವರ ಬ್ಯಾಂಕಿನ ಅಕೌಂಟ್ ನಂಬರ್ ಕೇಳಿದಾಗೆ ಮಾಡ್ತಾರೆ. ಅವರಿಗೆ ಕೊಡ್ಲಿಕ್ಕೆ ಮುಂಕು ಮುಟ್ಟ ಮನಸ್ಸಿರ್ತದೆ, ಆದ್ರೆ ಸೊಮ್ಮೆರೈಸುವುದು. ನಾವು ಅಂತವರನ್ನೆಲ್ಲ ಗೆನ್ಪುದಿಲ್ಲ ಮೇಡಮ್. ಸುಮ್ಮನೆ ಯಾಕೆ ಮೇಡಮ್, ನಾವು ನಮ್ಮ ಮೊಬೈಲ್ಗೆ ರೀಚಾರ್ಜ್ ಮಾಡುದು ಬಾರಿ ಬಂಗದಲ್ಲಿ. ಇನ್ನು ಅವರ ನಂಬರ್ ತಗೊಂಡು ಅವರಿಗೆ ರೀಚಾರ್ಜ್ ಮಾಡುವಾಗ ನಮ್ಮ ಕಿಸೆಯಲ್ಲಿದ್ದ ಕಾಸು ಮಣಿ ಹಣಗಳೆಲ್ಲವೂ ಖಾಲಿ ಆಗ್ತದೆ.